ಕರಾವಳಿಯಲ್ಲಿರುವ ನೂರಾರು ಪ್ರತಿಭೆಗಳು ಒಂದಲ್ಲ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಾನೆ ಇದ್ದಾರೆ. ಅಂತೆಯೇ ಜ್ಞಾನ ಕ್ರಿಯೇಷನ್ ನಿರ್ಮಾಣದಲ್ಲಿ ಒಂದು ಅದ್ಭುತವಾದ ಕಿರುಚಿತ್ರ ಬಿಡುಗಡೆಯಾಗಿದೆ. ಉಪ್ಪಿನಂಗಡಿಯ ಶಾಂತ ಸಭಾಭವನದಲ್ಲಿ ಸಂಸ್ಕೃತ ಸಿರಿ ಹಾಗೂ ಆಮಂತ್ರಣ ಪರಿವಾರ ಮತ್ತು ಸತ್ಯಶಾಂತ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೆದ ಕಲಾವಿದರ ಸಂಗಮ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಸ್ವಾರ್ಥ ಎಂಬ ಕಿರುಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಸಮಾಜಕ್ಕೆ ಉತ್ತಮ ಸಂದೇಶವೊಂದನ್ನು ನೀಡುವ ಈ ಕಿರುಚಿತ್ರದಲ್ಲಿ ಜ್ಞಾನ ರೈ ಕುರಿಯಾ ಅಭಿನಯಿಸಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಅರುಣ್ ರೈ ಪುತ್ತೂರು ಇವರ ಛಾಯಾಗ್ರಹಣವಿದ್ದು, ಪ್ರೇಮ್ ರಾಜ್ ಆರ್ಲಪದವು ಇವರ ನಿರ್ದೇಶನವಿದೆ. ನಿಸ್ವಾರ್ಥ ಪಂಪಿನ ಈ ಒಂದು ಕಿರುಚಿತ್ರ